ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಘೀ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಜ್ಯೂಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಂಗಳೂರು. ನಮ್ಮ ಸೂರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಇವತ್ತು ರಮ್ಯಶ್ರೀ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಓಕೆ, ಎಲ್ಲಿಂದ ಬರ್ತಿದ್ದೀರಾ ನೀವು? ಕುಳಾಯಿಂದ. ಓಕೆ, ನಮ್ಮ ನೆರೆಕೆರೆ, ನಮ್ಮ ಸೂರುಚಿ ಅಡುಗೆ ಮನೆಯ ನೆರೆಕೆರೆ. ಆದರೆ ಕುಳೆಯಿಂದ ಫಸ್ಟ್ ಟೈಮ್ ಬರ್ತಾ ಇದ್ದೀರಲ್ಲ? ಓಕೆ, ನಮ್ಮ ಸೂರುಚಿ ಅಡುಗೆ ಮನೆ ಎಲ್ಲ ನೋಡ್ತಾ ಇದ್ದೀರಾ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು? ನಾನು ಹಲಸಿನ ಹಣ್ಣು, ಈಗ ಸೀಸನ್ ಅಲ್ಲ. ಹೌದು. ಸೊ ಆ್ಯಕ್ಚುಲಿ ಇದು ಹಲಸಿನ ಹಣ್ಣು ಅಂದರೆ ಈಗ ಕೆಲವರಿಗೆ ರೆಡಿ ಇದ್ದಾಗ ಸೀಸನ್ ಮಾಡ್ತಾರೆ. ಇದು ಸೀಸನ್ ಅಲ್ಲದ ಟೈಮಲ್ಲಿ ಮಾಡುವಂಥದ್ದು. ಅದು ಗೊತ್ತಾಯ್ತು. ಅಂದರೆ ಈಗ ಏನು ಉಪ್ಪಲ್ಲೆಲ್ಲ ಹಾಕಿಟ್ಟು ಈಗ ಉಪ್ಪಲ್ಲಿ ಹಾಕುದಲ್ಲ, ಪಾಕ ಮಾಡುದು, ಬೆಲ್ಲದ ಪಾಕ ಮಾಡಿ ಹಲಸಿನ ಹಣ್ಣಿದ್ದು ತಟ್ಟೆ ಇಡ್ಲಿ ಅಂತ. ತಟ್ಟೆ ಇಡ್ಲಿ ಪಾಕ ಮಾಡಿ ಮಾಡೋದಲ್ಲ, ಅದು ಹೇಗೆ ಮಾಡ್ತಾರೆ ಆಮೇಲೆ ಕೊಡುವ. ಆಮೇಲೆ ಇನ್ನೊಂದು ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ಬಟರ್ ಮಸಾಲ, ಒಂದು ಹಲಸಿನ ಹಣ್ಣಿದ್ದು ಮತ್ತೆ ಇನ್ನೊಂದು ಪನ್ನೀರ್ ಬಟರ್ ಮಸಾಲ, ಎರಡು ಮಟ್ಟಿಗೆ ಅಡುಗೆ ಹೋಗಾದ್ರೆ. ಓಕೆ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ? ಓಕೆ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕು. ಈಗ ಫಸ್ಟಿಗೆ ಯಾವ್ದು ಮಾಡುವಾಗ? ಫಸ್ಟಿಗೆ ಸ್ವೀಟ್ ಮಾಡೋದು. ಅಂದರೆ ಈಗ ನೀವು ಹಲಸಿನ ಹಣ್ಣಿದ್ದು ಇಡ್ಲಿ ಏನು ಹೇಳಿದ್ದು? ತಟ್ಟೆ ಇಡ್ಲಿ ಅಲ್ಲ? ಅಂದರೆ ಅದು ಯಾವ ರೀತಿ? ಅಂದರೆ ಹಲಸಿನ ಹಣ್ಣು ಅಂದರೆ ನೀವು ಆಕ್ಚುಲಿ ಈಗ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗೊಜ್ಜು ಅಂದರೆ ರೆಡಿಯಾಗಿ ಪಾಕ ಮಾಡಿಯೇ ತಂದದ್ದು ನಾನು. ಇದು ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಯಾವಾಗ ಬೇಕಿದ್ರೆ, ಈಗ ನಿಮ್ಗೆ ತಿನ್ಬೇಕು ಅಂತ ಆಸೆ ಆಗ್ತದೆ, ಈ ಜನವರಿ ಆ ಸೀಸನ್, ಈಗ ಈ ಸೀಸನ್ ಅಲ್ಲಿ ನಿಮ್ಗೆ ಸಿಗ್ತದೆ ಹಲಸಿನ ಹಣ್ಣು ಎಲ್ಲಿ. ನಿಮ್ಗೆ ಆ ಸೀಸನ್ ಅಲ್ಲಿ ಬೇಕು ಅಂತ ಈಗ ಎನಿಸ್ತದೆ. ಈಗ ಕೆಲವರಿಗೆಲ್ಲ ಹಲಸಿನ ಹಣ್ಣು ಇಷ್ಟ ಅಲ್ಲ, ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು. ಅಂದ್ರೆ ಇದು ಫ್ರಿಜ್ ಅಲ್ಲೇ ಇಡಬೇಕಾ ಅಥವಾ ಏನಾದರೂ ಭರಣಿಯಲ್ಲಿ ಹಾಕಿಡುದು ಆ ಥರನಾ? ಇಲ್ಲ, ಇದು ಅಂದ್ರೆ ನಾವು ಪಾಕ ಮಾಡಿದ ಕಾರಣ ಬೆಲ್ಲ ಪಾಕ ಮಾಡಿರ್ತಾರಲ್ಲ, ಸೊ ಫ್ರೀಜರ್ ಅಲ್ಲಿ ಇಟ್ಟರು ಆಗ್ತದೆ, ಫ್ರಿಜ್ ಅಲ್ಲಿ ಇಟ್ಟರು ಆಗ್ತದೆ. ಫ್ರೀಜರ್ ಅಲ್ಲಿ ಇಡಬೇಕು ಅಂತ ಏನಿಲ್ಲ. ಅಂದ್ರೆ ಹಲಸಿನ ಹಣ್ಣಿದ್ದು ಪಾಕ ಮಾಡಿ ಫ್ರಿಜ್ ಅಲ್ಲಿ ಇಟ್ಟರೆ ನಮಗೆ ಯಾವಾಗ ಬೇಕಾದ್ರೂ ರೆಡಿ ಮಾಡ್ಕೊಂಡು ತಿನ್ಬೋದಲ್ಲ, ಮಾಮೂಲಿ ಟೈಮ್ ತಿನ್ಬೋದಲ್ಲ. ಓಕೆ, ರೆಡಿ ಮಾಡುವ. ಸ್ವೀಟ್ ಇದು. ಓಕೆ, ಫಸ್ಟಿಗೆ ಅಂತ ಬೇಕು? ಫಸ್ಟಿಗೆ ನಾನು ಸಜ್ಜಿಗೆ, ಇದು ರವೆಯನ್ನು ಫಸ್ಟ್ ಹೊರ್ಕೊಳ್ತೇನೆ. ಓಕೆ, ಹಾಗಾದ್ರೆ ಬಣ್ಣಲೆ ಬೇಕಲ್ಲ? ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ಓಕೆ, ಇದಕ್ಕೆ ಆಯಿಲ್ ಹಾಕ್ಬೇಕಾ? ಬೇಡ, ಹಾಗೆ ಇಡ್ತೀರಾ? ಡೈರೆಕ್ಟ್. ಓಕೆ, 1 ಕಪ್ಪಿನಷ್ಟಲ್ಲ? ಒಂದು ಕಪ್. ಓಕೆ, ಬ್ರೌನ್ ಕಲರ್ ಬರುವ ಅಷ್ಟು. ಬ್ರೌನ್ ಕಲರ್. ಓಕೆ, ರವೆ ಎಲ್ಲ ನಾವು ಹುರ್ಕೊಳ್ಳುವಾಗ ಸ್ವಲ್ಪ ಬ್ರೌನ್ ಬಂದರೆ. ಈಗ ಇಡ್ಲಿ ಎಲ್ಲ ನಾರ್ಮಲ್ ಆಗಿ ಮಾಡೋದು ಇದರಲ್ಲಿ ಮಾಡ್ತಾರೆ, ಅಕ್ಕಿ ಎಲ್ಲ ಮಾಡ್ತಾರೆ. ಈ ಥರ ಮಾಡಿದ್ರೆ ರವಾದಲ್ಲಿ ಕೂಡ ಮಾಡ್ತಾರೆ. ಓಕೆ, ಅಂದರೆ ಈಗ ರವಾ ಇಡ್ಲಿ ಎಲ್ಲ ಮಾಡುವಾಗ ರವಾನ ಇದು ಮಾಡ್ತಾರಲ್ಲ ಹಾಗೆ. ಅಂದರೆ ಇದು ಟೇಸ್ಟ್ ಡಿಫ್ರೆಂಟ್ ಬರುತ್ತಾ ಹೇಗೆ? ಅಂದರೆ ನಾರ್ಮಲ್ ಇಡ್ಲಿ ಥರನೇ ಬರುತ್ತಾ? ಇಲ್ಲ, ಇದು ಸ್ವಲ್ಪ ನಿಮಗೆ ಸ್ವೀಟ್ ಬಂದು ಮತ್ತೆ ತುಪ್ಪ, ಇದಕ್ಕೆ ಬೇರೆ ಏನು ಹಾಕಬೇಕು ಅಂತಿಲ್ಲ. ಜೇನು ಹಾಕಿ ತಿನ್ನುವವರು ಇದ್ದಾರೆ, ಇಲ್ಲ ಖಾಲಿ ತುಪ್ಪ ಹಾಕಿ ತಿನ್ನಲಿಕ್ಕೂ ಆಗ್ತದೆ. ಸ್ವೀಟ್ ಬೇಕಾದವರು ತುಪ್ಪ ಹಾಕಿ ತಿನ್ಬೋದು, ಖಾರ ಬೇಕಂದ್ರೆ ಸ್ವಲ್ಪ ಉಪ್ಪಿನಕಾಯಿ ಸೈಡಲ್ಲಿ ಹಾಕಿ ಹಾಗೂ ತಿನ್ಬೋದು. ಬೇರೆ ಏನು ಬೇಕು ಅಂತಿಲ್ಲ. ಇದು ಸಾಕಾಗುತ್ತಾ? ಅದನ್ನು ಸಪ್ರೇಟ್ ಹಾಕ್ಕೊಳ್ಬೇಕಾ? ಹಾಂ. ಓಕೆ, ನೆಕ್ಸ್ಟ್ ಇದನ್ನು ಫಸ್ಟ್ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಬೇಕು. ಹಾಗಾದರೆ ಮಿಕ್ಸಿ ಜಾರ್ ಅಂತೂ ರೆಡಿ ಇದೆ. ಇದಕ್ಕೆ ತೆಂಗಿನಕಾಯಿ ಹಾಕ್ಲಿಕ್ಕೆ ಉಂಟಲ್ಲ? ಇದಕ್ಕೆ ತೆಂಗಿನಕಾಯಿ ಹಾಕಿ. ಓಕೆ, ಅದು ಟೇಸ್ಟ್ ಇನ್ನೂ ಗಮ್ಮತ್ತು. ಓಕೆ, ಬೆಲ್ಲ ಅಂದರೆ ಆಲ್ರೆಡಿ ಇದರಲ್ಲಿ ಪಾಕ ಇದ್ದ ಕಾರಣ ಸ್ವಲ್ಪ
ಎಷ್ಟು ಬೇಕೋ ಎಷ್ಟು ಬೇಕೋ ಅಷ್ಟು ಓಕೆ ಪುಡಿ ಮಾಡಿ ಇಟ್ಕೊಂಡ್ರು ಒಳ್ಳೇದು. ಒಳ್ಳೆಯದು. ಆ್ಯಕ್ಚುಲಿ ಮಿಕ್ಸಿಗೆ ಹಾಕುವಾಗ ಇದು ಆಗ್ತದೆ ನಡೀತಾ ಅಲ್ಲ? actually, ಹೌದು. ಆ್ಯಕ್ಚುಲಿ ಅದನ್ನು ಕೂಡ ಹಾಗೆ ತಿನ್ಬೋದಾ ಏನು? ಈಗ ನೀವು ಫ್ರಿಜ್ಜಲ್ಲಿ ಇಟ್ಟಿರಲ್ಲ, ಹೌದು, ಇದನ್ನು ಹಾಗೆ ತಿನ್ಬೋದು. ಟೇಸ್ಟ್ ಇರುತ್ತಲ್ಲ. ಮಕ್ಕಳೆಲ್ಲ ಈಗ ಫ್ರಿಜ್ ಓಪನ್ ಅವರು ಮಾಡಿದಾಗ ಓಪನ್ ಮಾಡಿ ಖಾಲಿ ಮಾಡಿ sweet ಇಡ್ತಾರೆ. ಅಂತ. ಇಡ್ಲಿ ಮಾಡಲಿಕ್ಕೆ ಆಮೇಲೆ ಹಲಸಿನ ಇದು ಇರಲ್ಲ. ಹೌದು. ಓಕೆ, ಅಷ್ಟಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಓಕೆ, ಟೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಹಾ. ಸ್ವೀಟ್ ಜೊತೆ ಸ್ವಲ್ಪ ಉಪ್ಪು ಇರಲಿ ಸ್ವಲ್ಪ ಅಂತ. ಉಪ್ಪು. ಓಕೆ, ನೀರು ಹಾಕಬೇಕಾ ಅದಕ್ಕೆ? ನೀರು ಸ್ವಲ್ಪ ಬೇಕು. ಓಕೆ, ಸಾಕು. ಸಾಕಾ? ಮತ್ತೆ ಅದರಲ್ಲಿ ಬರ್ತದೆ ನೀರು. ಓಕೆ, ಇಷ್ಟನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಈಗ ನೆಕ್ಸ್ಟ್ ಇದು ಹಾಕ್ಲಿಕ್ಕೆ ಉಂಟು ಅದರೊಟ್ಟಿಗೆ. ಓ ಹಾಗೆ, ನಾನು ಜಸ್ಟ್ ಇಟ್ಟಿದ್ದಷ್ಟು 2 ರೌಂಡ್ ಆಗುವಾಗ ನೀವು ಸಾಕು ಅಂತ ಹೇಳಿದ್ರಲ್ಲ. ಓಕೆ, ಇದು ಹಾಕಿ ಒಟ್ಟಿಗೆ ಮಸಾಲೆ ಹಾ, ಆಗ ಹಾ. ನಿಮ್ಗೆ ಇನ್ನೂ ಟೇಸ್ಟ್ ಆಗ್ತದೆ. ಚೆನ್ನಾಗಿದೆ. ಸೊ ನಾನು 1 ಕಪ್ಪಿನಷ್ಟು ಹಲಸಿನ ತೊಳೆ ಅಂತ ಹೇಳಿದ್ವಲ್ಲ? ನಿಮಗೆ ಹಾಂ, ಎಷ್ಟು ಬೇಕೋ ಅಷ್ಟು ಓಕೆ. ನೋಡ್ಕೊಂಡು ಮಾಡಿದ್ರೆ ಆಯ್ತು. ಅದಕ್ಕೆ ಇದು ಹಾಕ್ಬೇಕು, ನೀರು ಹಾಕ್ಬೇಕಾ? ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಬೇಕಲ್ಲ? ಸಾಕಾ? ಸಾಕು. ಅಂದರೆ ಗಟ್ಟಿ ಬೇಕಲ್ಲ, ಇಡ್ಲಿಗೆ ಸ್ವಲ್ಪ ಹಾ, ಗಟ್ಟಿ ಹೌದು, ಬೇಕಲ್ಲ? ಸ್ವಲ್ಪ ಗಟ್ಟಿ ಬೇಕಲ್ಲ. ಓಕೆ, ಸಾಕಾಗುತ್ತಾ? ಓಕೆ, ಸಾಕು. ಸಾಕಾಗುತ್ತಲ್ಲ? ಓಕೆ ಹಾಕ್ಲಾ ಇದಕ್ಕೆ? ಓಕೆ, ಗಟ್ಟಿ ಇದ್ದಷ್ಟು ಒಳ್ಳೆಯದಲ್ಲ? ಹಾಂ, ರೆಡಿ. ಓಕೆ, ಸ್ವಲ್ಪ ಸ್ವಲ್ಪ ಉಪ್ಪು. ಚಿಟಿಗೆ ಉಪ್ಪು ಹಾಕ್ತೀರಾ? ಓಕೆ, ಈಗ ನೆಕ್ಸ್ಟು ಇದನ್ನು ಹಾಕೊಳ್ಳೋದು. ಓಕೆ, ಅಂದರೆ ಅದನ್ನು ಅದಕ್ಕೆ ಹಾಕೋದಾ ಮಿಕ್ಸ್? ಹಾಂ, ಇದಕ್ಕೆ ಮಿಕ್ಸ್ ಮಾಡಿ ಮತ್ತೆ ಹಾಂ, ಇಡ್ಲಿ ಇಡ್ಲಿ ಬೇಕು. ಓಕೆ ಓಕೆ, ಸರಿ. ಚೆನ್ನಾಗಿ ಹಿಟ್ಟು ಬರಬೇಕು. ನೀರು ಹಾಕ್ಬೇಕು ಅದಕ್ಕೆ? ಸ್ವಲ್ಪ ನೀರು ಬೇಕಾಗ್ತದೆ. ಓಕೆ, ರವೆಯನ್ನು ಏನು ಮಿಕ್ಸ್ ಮಾಡಬೇಕು ಅಂತಿಲ್ಲಲ್ಲ ಇದಕ್ಕೆ? ಮಿಕ್ಸಿಗೆ ಹಾಕಬೇಕು ಅಂತಿಲ್ಲ, ಹಾಂ. ಡೈರೆಕ್ಟ್ ಹಾಕು. ಡೈರೆಕ್ಟ್ ಹಾಂ. ಹಾಕೋದು. ಓಕೆ, ಈಗ ನೀವು ಇಡ್ಲಿ ಮಾಡುವಾಗ ಸಹ ಹಾಗೆಲ್ಲ ರವೆ ಡೈರೆಕ್ಟ್ ಇಡ್ಲಿ, ಹೌದು. ರವೆ ಇಡ್ಲಿ ಮಾಡೋದಾದ್ರೆ ನೀವು ಹಾಂ. ಡೈರೆಕ್ಟ್ ಹೊರ್ಕೊಳ್ಬೇಕು ಮಾತ್ರ ಅಷ್ಟೇ. ಓಕೆ. ಕಲಿಸ್ತಾ ಹೋಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸಿದ್ರೆ ಹಾಕ್ಬೇಕಲ್ಲ? ಹೌದು. ಆಗ ನಿಮಗೆ ಗಟ್ಟಿ ಅನ್ಸಲ್ಲ. ಇಲ್ಲದ್ರೆ ಅದು ಇಡ್ಲಿಗೆ ಅಂಟು ಬರುತ್ತೆ ಅಲ್ಲ? ಹೌದು, ಹಲಸಿನ ಇದು ಆದ ಕಾರಣ ಸ್ವಲ್ಪ ಸ್ವಲ್ಪ ಅಂಟು ಬರುತ್ತೆ. ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹಾಂ. ಒಂದು ಹಿಟ್ಟಂತೂ ರೆಡಿ ಆಗಿದೆ. ರೆಡಿ. ಈಗ ನೆಕ್ಸ್ಟ್ ಎಂತ ಮಾಡೋದು? ನೆಕ್ಸ್ಟ್ ಇಡ್ಲಿ ಪಾತ್ರ ಬೇಕಲ್ಲ? ಓಕೆ, ಇಡ್ಲಿ ಪಾತ್ರಕ್ಕೆ ನೀರು ನೀರು ಹಾಕಿ ರೆಡಿ ಉಂಟು. ಇದಕ್ಕೆ ತುಪ್ಪ ಹಾಕಬೇಕು. ತುಪ್ಪ ಹಾಕಬೇಕಲ್ಲ? ಓಕೆ, ಫಸ್ಟಿಗೆ ಒಲೆ ಉರಿಸೋಣ ಅಂದರೆ ಚೆನ್ನಾಗಿ ನಿಮಗೆ ಹೆಲ್ಪ್ ಬರಲಿ ಅಂತಲ್ಲ? ಹೌದು. ತುಪ್ಪ ಅಂತ ಬಂದಾಗ ಕೇಸಿ ಅವರದು ಗೀ ಹಾಕ್ತಾಯಿದ್ದೀವಿ. ಮೇಲ್ಗಡೆಯಿಂದ ಹಾಕೋದಾ ಹೇಗೆ? ಹಾಂ, ಜಸ್ಟ್ ಅದಕ್ಕೆ ಸಾಕಲ್ಲ? ಓಕೆ. ಓಕೆ, ಇವಾಗ ಇಡ್ಲಿ ಹಾಕ್ತಿದ್ರು. ಓಕೆ, ನಾವು ಈ ಥರದ ಇಡ್ಲಿ ಪಾತ್ರೆ ಇಟ್ಕೊಳ್ಳುವಾಗ ಸ್ವಲ್ಪ ಚಿಕ್ಕದಾಗುತ್ತಲ್ಲ? ಹೌದು. ಮನೆಯಲ್ಲಿ ಆದರೆ ದೊಡ್ಡ ಪಾತ್ರದಲ್ಲಿ ಒಂದೇ ಸಲ ಒಂದೇ ಮಾಡೋದು. ಸಲ ಮಾಡ್ಬೋದು. ಇದು ಟೇಸ್ಟ್ ಅಂತೂ ಗಮ್ಮತ್ ಇರುತ್ತೆ ಕಾಣುತ್ತಲ್ಲ? ಮಕ್ಕಳಿಗೆಲ್ಲ ಭಯಂಕರ ಇಷ್ಟ ಮಕ್ಕಳಿಗೆ ಇಷ್ಟ ಆಗ್ಬೋದು. ಆಗ್ತದೆ. ಹೌದು. ಸ್ವೀಟ್ ಈಗ ಸ್ವೀಟ್ ಹಾಂ. ಜಾಸ್ತಿ ತಿನ್ನುವವರು ಹೌದು, ನಮಗೆ ಇಷ್ಟಪಡ್ತಾರೆ ಇದನ್ನು. ಟೀ ಜೊತೆ ಎಲ್ಲ ಚೆನ್ನಾಗಿರ್ಬೋದು ಅಂತಲ್ಲ ಇದು? ಹಾಂ. ಸಂಜೆ ಟೈಮಿಗೆಲ್ಲ ಬಿಸಿ ಸಿಕ್ಕಿದ್ರೆ. ಇರಬೇಕು. ಓಕೆ, ಸಾಕಾ? ಸಾಕು. ಓಕೆ, ಮುಚ್ಚುದಲ್ಲ? ಹಾಂ, ಇದೊಂದು ಒಂದು 10 ನಿಮಿಷ 10 ನಿಮಿಷ ಬೇಗ. ಬೇಯಬೇಕು. ಓಕೆ, ನೀವು ಅದೇ ಕುಳೆಯಿಂದ ಬರ್ತಾ ಇದ್ದೀರಿ ಅಂತ ಹೇಳಿದ್ರಿ. ಏನು ಮಾಡ್ತಾ ಇದ್ದೀರಾ ನೀವು? ಹೌಸ್ ವೈಫ್. ಹೌಸ್ ವೈಫ್, ಮನೆಯಲ್ಲಿ ಮನೆ ಕೆಲಸ. ಏನು ಹಾಬೀಸ್ ಎಲ್ಲ ಏನಾದ್ರು ಮಾಡ್ತಿದ್ದೀರಾ? ಸಿಂಗಿಂಗ್ ಮಾಡ್ತಿದ್ದೀರಾ ಅಥವಾ ಡ್ಯಾನ್ಸಿಂಗ್ ಈ ಥರ ಎಲ್ಲ ಇರುತ್ತಲ್ಲ? ಮನೆಯಲ್ಲಿದ್ದವರು ಉಂಟಲ್ಲ, ಸುಮ್ಮನೆ ಕೂರುದಿಲ್ಲ, ಏನಾದರೂ ಮಾಡ್ತಾ ಇರ್ತಾರೆ. ಏನು ಮಾಡ್ತಿದ್ದಾರೆ ಅಂದರೆ? ಸಿಂಗಿಂಗ್, ಡ್ಯಾನ್ಸಿಂಗ್. ಡ್ಯಾನ್ಸಿಂಗ್ ಎಲ್ಲ ಮಾಡ್ತೀರಾ? ಹಾಗಾದರೆ ನಿಮಗೆ ಆಪರ್ಚುನಿಟಿ ನಮ್ಮ ಟಿವಿ ಕೂಡ ಉಂಟು ನೋಡಿ. ಡ್ಯಾನ್ಸ್ ಮಮ್ಮಿ ಮಾಡ್ಬೋದು, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಉಂಟು, ಅದಕ್ಕೆ ಕೂಡ ಭಾಗವಹಿಸ್ಬೋದು. ಸಿಂಗಿಂಗ್ ಅಂತ ಹೇಳಿದ್ರಿ, ಈಗ ನಮಗೆ ಇಲ್ಲಿ ಅಂತೂ ಡ್ಯಾನ್ಸ್ ಮಾಡಲಿಕ್ಕೆ ಆಗಲ್ಲ. ಈಗ ಸಿಂಗಿಂಗ್ ಅಂತ ಹೇಳಿದ ಮೇಲೆ ನಿಮ್ಮನ್ನು ಬಿಡಲಿಕ್ಕೆ ಇಲ್ಲ. ಈಗ ಇದು ಬೇಯಬೇಕಾದ್ರೆ ನೀವು ಹಾಡಲೇಬೇಕಲ್ಲ? ಯಾವುದಾಯ್ತು ಏನಾದರೂ ಒಂದು ಹಾಡು ಹೇಳ್ತೀರಾ ಈಗ? ಹಾಂ,
ಗಣಪತಿದ್ದೆ. ಗಣಪತಿ ಹೇಳ್ತೀರಾ? ಅಂದರೆ ಕ್ಲಾಸಿಕಲ್ ಹೋಗಿದ್ರೆ ಹೀಗೆ? ನಾನು ಕ್ಲಾಸಿಕಲ್ ಹೋಗಿದ್ದೇನೆ, ಹೀಗೆ ಫಿಲ್ಮ್ ಸಾಂಗ್ಸ್ ಹಾಡ್ತೇನೆ. ಫಿಲ್ಮ್ ಸಾಂಗ್ ಓಕೆ. ಈಗ ಗಣಪತಿ ಸಾಂಗ್ ಹೇಳ್ತೀರಾ? ಓಕೆ. ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ವರವಾಗಿ ಗುರಿ ತೋರು ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಓಕೆ, ಸಗದಾಗಿ ಹಾಡ್ತೀರ. ನಾನು ಅಂದ್ಕೊಂಡೆ ನೀವು ಅಂದರೆ ಕ್ಲಾಸಿಕಲಲ್ಲಿ ಹೋಗುವಾಗ ಹೇಗಿರ್ಬೋದು ಅಂತ, ಬಟ್ ಚೆನ್ನಾಗಿ ಬಂದಿದೆ. ಅಂದರೆ ಕ್ಲಾಸಿಕ್ ಮ್ಯೂಸಿಕ್ ಹೋಗುವಾಗ ಕೂಡ ಅದು ಸ್ವಲ್ಪ ಅದರ ಇದು ಗೊತ್ತಾಗ್ತದಲ್ಲ. ನಿಮಗೆ ಭಾಗವಹಿಸ್ಬೋದು, ನಮ್ಮ ಸೂಪರ್ ಸಿಂಗರ್ ಎಲ್ಲ ಉಂಟು ನಮ್ಮ ಇದರಲ್ಲೆಲ್ಲ, ಅದಕ್ಕೆಲ್ಲ ನಿಮಗೆ ಪಾರ್ಟಿಸಿಪೇಟ್ ಮಾಡಿದರೆ ಪಕ್ಕ ನೀವೊಂದು ಲೆವೆಲ್ಗೆ ಹಾಡ್ತಾ ಇದ್ದಾರೆ. ಅಂದರೆ ಏನೋ ಕಾಂಪಿಟೇಷನ್ ಎಲ್ಲ ಕೊಡ್ತಾ ಇದ್ರೆ ಹೇಗೆ? ಮೊದಲು ಹೋಗ್ತಿದ್ದೆ ನಾನು, ಮೊದಲಿಂದ ಸಹ ಸಿಂಗಿಂಗ್ ಡ್ಯಾನ್ಸಿಂಗ್ ಜಾಸ್ತಿಯಾಗಿ ಕಲ್ಚರಲ್ ಆಕ್ಟಿವಿಟೀಸ್ ಜಾಸ್ತಿ ಇತ್ತು. ಓಕೆ, ಈ ಥರ ಹಾಡ್ತಾ ಇರಿ, ಒಳ್ಳೊಳ್ಳೆ ಅಡುಗೆ ಕೂಡ ಮಾಡ್ತಾ ಇರಿ ಅಂತ ಹೇಳೋದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಓಕೆ, ಆಲ್ಮೋಸ್ಟ್ ಬೆಂದಿರ್ಬೋದಲ್ಲ? ಓಕೆ ನೋಡಿ, ಓಕೆ ಇವಾಗ ಓಕೆ. ಹಾಂ, ಚೆನ್ನಾಗಿ ಬೆಂದಿದೆ. ಅದು ಹೇಗೆ ಗೊತ್ತಾಗುತ್ತಾ ನಿಮಗೆ? ಫೋರ್ಕ್ ಹಾಕಿ ನೋಡ್ತೀರಾ? ನಾವು ಇದು ನೋಡುವಾಗ ಇದರಲ್ಲಿ ಲಂಟಿಲ್ಲಾದರೆ ಬೆಂದಿದೆ ಅಂತ ಲೆಕ್ಕ ಅಲ್ಲ? ಓಕೆ, ಬೆಂದಿದೆಯಲ್ಲ, ನೋಡ್ಲಿಕ್ಕೆ ಕೂಡ ಒಂಥರ ಚೆನ್ನಾಗಿ ಕಾಣ್ತದೆ ನೋಡಿ. ಹಾಗೆ ಹೌದು, ಹಾಗೆ ತಗೊಂಡು ತಿನ್ಬೋದಲ್ಲ? ಓಕೆ, ಹಾಗಾದ್ರೆ ಆಫ್ ಮಾಡೋದಾ? ಓಕೆ, ಈಗ ಸರ್ವ್ ಮಾಡೋ ಟೈಮ್ ಅಲ್ಲ. ಹಲಸಿನಕಾಯಿಯ ಪರಿಮಳ, ಹಲಸಿನ ಹಣ್ಣಿನ ಪರಿಮಳ ಘಮ ಘಮ ಬರ್ತಾ ಉಂಟಲ್ಲ? ಓಕೆ, ಈಗ ಸರ್ವ್ ಮಾಡೋ ಟೈಮ್ ಅಲ್ಲ. ಓಕೆ, ಬಿಸಿ ಬಿಸಿಯಾದ ತಟ್ಟೆ ಇಡ್ಲಿ ಅಲ್ಲ? ಸ್ಪೆಷಲಾಗಿ ನೀವು ಹಲಸಿನ ಹಣ್ಣು ಅಂದರೆ ನಾರ್ಮಲ್ ನಾವು ಹಲಸಿನ ಹಣ್ಣು ಹಾಕಿದಾಗೆಲ್ಲ ಗೊಜ್ಜು ಮಾಡಿ ರೆಡಿ ಮಾಡಿದ್ದನ್ನು ಅದಕ್ಕೆ ಹಾಕಿ ಮಾಡಿದ್ದಾರೆ. ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಘಮ ಘಮ ಅಂತ ಹೇಳ್ತುಂಟು. ತಟ್ಟೆ ಇಡ್ಲಿ, ರವೆ ಇಡ್ಲಿ ಅಂತ ಹೇಳಿದರೆ ಸಾಧಾರಣ ತಟ್ಟೆ ಇಡ್ಲಿ ಬರೋದಲ್ಲ, ಚೆನ್ನಾಗಿರುಂಟು. ನೋಡ್ಲಿಕ್ಕೆ ಕೂಡ ಹಾಗೆ ಕಾಣ್ತುಂಟು. ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು ಅಂತ ಕಾಣ್ತದೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ರಮೇಶ್ ಮ್ಯಾಮ್ ಸಖತ್ತಾಗಿರುವಂತಹ ಹಲಸಿನ ಹಣ್ಣಿನ ಏನು ತಟ್ಟೆ ಇಡ್ಲಿ ರೆಡಿ ಮಾಡಿ ಕೊಡ್ತಾರೆ. ಘಮ ಘಮ ಅಂತ ಪರಿಮಳ ಹಾಗೆ ಹೇಳ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಹಲಸಿನ ಹಣ್ಣಿನ ಇಡ್ಲಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ರವೆಯನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ತೆಂಗಿನ ತುರಿ, ರುಚಿಗೆ ಅನುಸಾರವಾಗಿ ಬೆಲ್ಲ, ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಆನಂತರ ಪಾಕದಲ್ಲಿ ಹಾಕಿಟ್ಟ ಹಲಸಿನ ಹಣ್ಣು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಹುರಿದ ರವೆ, ಬೇಕಿದ್ದಲ್ಲಿ ನೀರು ಹಾಕಿ ಕಲಸಿಕೊಳ್ಳಿ. ಬಳಿಕ ಇಡ್ಲಿ ತಟ್ಟೆಗೆ ತುಪ್ಪ ಸವರಿ ತಯಾರಿಸಿದ ಮಿಶ್ರಣವನ್ನು ಹಾಕಿ ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಹಲಸಿನ ಹಣ್ಣಿನ ಇಡ್ಲಿ ತಯಾರು. ಓಕೆ, ನೋಡಿದ್ರಲ್ಲ ಹಲಸಿನ ಹಣ್ಣಿನ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಘೀ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೋದಾಲ್, ಸತ್ಯನಾಥ್ ಟೋಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಡೂರು, ಐಶ್ವರ್ಯ KT ಸ್ಪೆಷಾಲಿಟಿ ಹಾಗೆಯೇ ಹೆಸರಾದ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಂಗಳೂರು. ಎಸ್, ರಮೇಶ್ ಮ್ಯಾಮ್ ಸಾಗಲಾಗಿರುವಂತಹ ಹಲಸಿನ ರವಾ ಇಡ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತಿದ್ರಿ? ಪನ್ನೀರ್ ಬಟರ್ ಮಸಾಲ. ಇದು ಊಟಕ್ಕೆಲ್ಲ ಹೇಗೆ? ಚಪಾತಿ, ಪೂರಿ, ಹೌದು, ಅದಕ್ಕೆಲ್ಲ ಪಕ್ಕ. ಓಕೆ, ಏನು ಮಾಡುವ ಫಸ್ಟಿಗೆ? ಅಂತ ಮಾಡುವ, ಈಗ ಫಸ್ಟಿಗೆ ಪನ್ನೀರನ್ನು ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಬೇಕು. ಹಾಗಾದರೆ ನಿಮಗೀಗ ಏನು ತವಾ ಬೇಕಲ್ಲ? ಓಕೆ, ತವಾ ಅಂತೂ ರೆಡಿ ಇದೆ. ಓಕೆ, ಆಯಿಲ್ ಹಾಕ್ಬೇಕಾ? ತುಪ್ಪ ಬೇಕು. ತುಪ್ಪ ಹಾಕ್ತೀರಾ? ಓಕೆ, ತುಪ್ಪ ಅಂತ ಬಂದಾಗ
KC ಘೀ ಅವರ ತುಪ್ಪ ಅಂತೂ ರೆಡಿ ಇದೆ. ಎಷ್ಟು ಒಂದು ಸ್ಪೂನ್ ಹಾಕ ಒಂದು ಸ್ಪೂನ್ ಸಾಕಾ? ಹಾಂ ಸಾಕು. ಸ್ವಲ್ಪ ಮೆಣಸು ನೋಡಿ. ಮೆಣಸು ನೋಡಿ ಅಲ್ಲ. ಓಕೆ ಓಕೆ, ಒಂದು ಸ್ಪೂನ್ ಬೇಕಾ? ಬೇಡ ಬೇಡ, ಸ್ವಲ್ಪ ಅದು ಖಾರಕ್ಕೆ ಸ್ವಲ್ಪ ಸಾಕಾಗೋದು ಬೇಡ, ಸ್ವಲ್ಪ ಹಾಂ ಸಾಕು ಸಾಕಾ? ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಅಂದರೆ ಮೆಣಸು ನೀವು ಫಸ್ಟಿಗೆ ಹಾಕ್ತಿದ್ದೀರಾ, ಅಂದರೆ ಇದು ಖಾರ ಹೊಡಿಯಲ್ವಾ ಈಗ ಅಡುಗೆ ಮಾಡುವಾಗೆಲ್ಲ? ಇಲ್ಲ ಇದು ನಿಮಗೆ ಫ್ರೈ ಆಗ್ತದಲ್ಲ ತುಪ್ಪದಲ್ಲಿ ಸ್ವಲ್ಪ, ಓಕೆ. ಸೊ ಆಗ ನಿಮಗೆ ಅಷ್ಟು ಖಾರ ಹೊಡಿಯಲ್ಲ, ಪನ್ನೀರಿಗೆ ಎಳ್ಕೊಳ್ತದೆ ಇದು. ಓಕೆ ಇಲ್ಲ ನೀವು ಮತ್ತೆ ಹಾಕಿದ್ರೆ ಅಲ್ಲಲ್ಲಿ ಪನ್ನೀರಲ್ಲಿ ಪನ್ನೀರಲ್ಲಿ ಓಕೆ, ಇದು ನೀವು ಅಂದರೆ ಈಗ ಅದಕ್ಕೋಸ್ಕರ ತುಪ್ಪದಲ್ಲೇ ಇದ್ರಲ್ಲಿ ಫಸ್ಟಿಗೆ ಫಸ್ಟ್ ಮಿಕ್ಸ್ ಆದರೆ ಒಳ್ಳೆಯದು. ಮಿಕ್ಸ್ ಮಾಡಿದರೆ ಒಳ್ಳೆಯದು. ಓಕೆ ಓಕೆ, ಈಗ ಪನ್ನೀರ್ ಹಾಕ್ತಿದ್ರಲ್ಲ. ಆಲ್ಮೋಸ್ಟ್ ಎಲ್ಲ ಮಸಾಲೆಗೆ ಹಿಡಿತಾ ಉಂಟಲ್ಲ. ಓಕೆ, ಇದು ಮೊದಲೇ ಈ ಥರ ಫ್ರೈ ಮಾಡಿಕೊಳ್ಬೇಕಲ್ಲ? ಹಾಂ ಮಾಡಿ ಇಟ್ಕೊಂಡು ಒಟ್ಟಿಗೆ ಮತ್ತೆ ಇಲ್ಲಾದ್ರೆ ಅದು ಗ್ರೇವಿಗೆ ಬಿಸಿ ಬಿಸಿ ಹಾಕಿದ್ರೆ ಒಂಥರ ಹಾ, ಕಲಡಿ ಕರಡಿ ಹೋಗ್ತದೆ. ಹೋಗ್ತದೆ. ಹೀಗೆ ಪೀಸ್ ಸಿಗೋದಿಲ್ಲ. ಸಿಗೋದಿಲ್ಲ. ಓಕೆ, ಗ್ರೇವಿ ಮಾಡಿ ಕೂಡಲೇ ನಾವು ಹಾಕಿದ್ರೆ ಇದು ಈಗ ಬಿಸಿ ಹಾಂ ಚೆನ್ನಾಗಿ ರೋಸ್ಟ್ ಇದಾಗಿ ಆಗಿರುತ್ತೆ. ರೋಸ್ಟ್ ಆದಮೇಲೆ ಹಾಂ, ಅಲ್ಲಿಗೆ ಇದಕ್ಕಿಟ್ರೆ ಅಲ್ಲಿಗೆ ಇದಾಗ್ತದೆ. ಮಸಾಲೆ ಅಲ್ಲಿಗೆ ಹಾಕೋದಿಲ್ಲ. ಓಕೆ, ತುಪ್ಪ ಮತ್ತು ಪನ್ನೀರ್ ಸೇರಿದಾಗ ಘಮ ಜಾಸ್ತಿ ಬರ್ತಂಟಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ. ಹಾಂ ಈಗ ಅದಕ್ಕೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀರಾ? ಆಫ್ ಮಾಡ್ತೇನೆ. ಓಕೆ ಓಕೆ, ಇದಂತೂ ರೆಡಿ, ಪನ್ನೀರ್ ರೆಡಿ ಆಗಿದೆ. ನೆಕ್ಸ್ಟು ನೆಕ್ಸ್ಟ್ ಇನ್ನು ಕೆಲವು ಇದೆಲ್ಲ ನೀರುಳ್ಳಿ ಓಕೆ, ಮಸಾಲೆ ರೆಡಿ ಮಾಡ್ಕೊಳ್ಳೋದಲ್ಲ. ಮಸಾಲೆಗಳನ್ನೆಲ್ಲ ಓಕೆ, ಇದೇ ಬಣ್ಣದಲ್ಲಿ ಮಾಡುವಂತ ಹೇಳ್ತಿದ್ದೀರಾ? ಓಕೆ, ಇದಕ್ಕೆ ನಾವು ತುಪ್ಪ ಹಾಕ್ಲಿಕ್ಕೆ ಉಂಟಾ? ಇದಕ್ಕೆ ಎಣ್ಣೆ ಆಯಿಲ್ ಹಾಕುವ? ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಸಾಕು. ಓಕೆ, ಫಸ್ಟಿಗೆ ಸ್ವಲ್ಪ ಜೀರಿಗೆ ಹಾಕಬೇಕು. ಅಂದರೆ ಇದು ಒಗ್ಗರಣೆ ಟೈಪ್ ಮಾಡ್ತಾ ಇದ್ದೀರಾ ಅಂದರೆ? ಇದು ನಿಮಗೆ ಅಂದರೆ ಹಾ. ಜೀರಿಗೆ, ಇದಕ್ಕೆ ಕೊತ್ತಂಬರಿ ಅದೆಲ್ಲ ಹಾಕ್ಲಿಕ್ಕಿಲ್ಲ. ಜೀರಿಗೆ ಓಕೆ, ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತಿದ್ದೀರಾ? ಓಕೆ, ಸರಿಯಾದಂಥ 5 ಎಸಳು ಬೆಳ್ಳುಳ್ಳಿ ಹಾಕ್ತಿದ್ದೀರಮ್ಮ. ಮತ್ತೆ ಶುಂಠಿ ಸ್ವಲ್ಪ, ಶುಂಠಿ. ಓಕೆ ಜಾಸ್ತಿ ಬೇಡ. ಓಕೆ, ಅಂದರೆ ಇದು ಮಸಾಲೆ ರೆಡಿ ಮಾಡ್ಲಿಕ್ಕೆ ಉಂಟಾ? ಮಸಾಲೆ ಓಕೆ, ರೆಡಿ. ಹಾಂ, ಎರಡು ಮೆಣಸು ಮೆಣಸು. ಸ್ಟ್ರಾಂಗ್ ಹಾಕ್ತೇನೆ. ಓಕೆ, ಈರುಳ್ಳಿ ಹಾಕ್ತಾ ಇದ್ದೀರಲ್ಲ. ಇನ್ನೊಂದು ಎರಡು ಸಾಕಲ್ಲ? ಹಾಂ, ಎರಡು ಸಾಕು. ಅಂದರೆ ಇದು ಈ ಥರ ಫ್ರೈ ಮಾಡಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಬರುತ್ತೆ ಅಂತಿಲ್ಲ? ಹೌದು, ಎಲ್ಲ ಫ್ರೈ ಮಾಡಿದರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಓಕೆ, ನಾರ್ಮಲ್ ಆಗಿ ಪದಾರ್ಥ ಮಾಡುವಾಗ ಮೆಣಸನ್ನು ಮಾತ್ರ ಫ್ರೈ ಮಾಡ್ತಾರೆ. ಈರುಳ್ಳಿ ಎಲ್ಲ ಹಾಗೆ ಹಾಕ್ತಾರೆ. ಸ್ವಲ್ಪ ಟೊಮೆಟೊ ಅಲ್ಲ? ಓಕೆ, 2 ನೀರುಳ್ಳಿಗೆ 1 ಟೊಮೆಟೊ. ಒಂದು ಟೊಮೆಟೊ. ಓಕೆ, ನೀವು ನೀರುಳ್ಳಿ ಎಷ್ಟು ಹಾಕ್ತೀರಾ ಅಷ್ಟು ಪ್ರಮಾಣ ಟೊಮೆಟೊ ಒಂದು ಎಕ್ಸ್ಟ್ರಾ ಕಮ್ಮಿ ಹಾಕಿದರೆ. ಓಕೆ, ಈಗ 3 ನೀರುಳ್ಳಿ ಅಂತಾದರೆ 2 ಟೊಮೆಟೊ ಹಾಕ್ಬೇಕು. ಓಕೆ, ಅಂದರೆ ಹುಳಿ ಬರಲಿಕ್ಕೆ. ಹುಳಿ ಬರಲಿಕ್ಕೆ. ಓಕೆ, ಹುರ್ಕೊಳ್ಳೋಕ್ಕೆ ಇಷ್ಟ ಅಲ್ಲ ಬೇರೆ? ಹಾಂ, ಇನ್ನು ಲಾಸ್ಟಿಗೆ ಬೀಜ. ಹಾಂ, ಗೇರು ಬೀಜ. ಗೇರು ಬೀಜ ಓಕೆ, ಎಷ್ಟು ಹಾಕಿದ್ರೆ ಅಷ್ಟು ಒಳ್ಳೆಯದು ಟೇಸ್ಟಿಗೆ. ಹೌದು, ಸ್ವಲ್ಪ ಮಂದ ಬರುತ್ತಲ್ಲ. ನಾವು ತೆಂಗಿನಕಾಯಿ ಬದಲು ಗೇರು ಬೀಜ ಎಲ್ಲ ಹಾಕ್ತೀವಲ್ಲ? ಹೌದು, ಒಂದು 7-8 ಹಾಕ್ಬೋದು. ಹೌದು, ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಹಾಕಿದಷ್ಟು ಇರುತ್ತೆ. ಟೇಸ್ಟ್ ಒಳ್ಳೆಯದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪಲ್ಲ? ಓಕೆ, ಕೊತ್ತಂಬರಿ ಸೊಪ್ಪು ಹಾಕಿದ ಕಾರಣ ಕಲರ್ ಸ್ವಲ್ಪ ಚೇಂಜ್ ಬರ್ಬೋದಾ? ಇಲ್ಲ ಇಲ್ಲ, ನಿಮಗೆ ರೆಡ್ಡೇ ಬರ್ತದೆ. ನಾವು ಇದಕ್ಕೆ ಮೆಣಸು ಹಾಕಿಲ್ಲಲ್ಲ? ಅಂದರೆ ಮೆಣಸು ಆ ನೋಡಿ ಮೆಣಸು ಬೇಡ, ಅದೇ ಮೆಣಸು ನೋಡಿ ಸಾಕು. ಸಾಕಾಗುತ್ತಲ್ಲ? ಸಾಕು. ಸಾಕಾ? ಹಾಂ, ಆಫ್ ಮಾಡಿದೆ. ಈಗ ನಿಮಗೆ ಜಾರ್ ಸ್ವಲ್ಪ ಬೇಕಲ್ಲ? ಗ್ರೈಂಡಿಗೆ ಬಿಸಿ ಉಂಟಲ್ಲ, ಓಕೆ, ಸ್ವಲ್ಪ ಆರಲಿ. ಓಕೆ, ಈಗ ತಣ್ಣಗಾಗಿದೆ. ಓಕೆ, ಮಿಕ್ಸಿ ಜಾರಿಗೆ ಹಾಕು. ಜಾರ್ ಅಂತೂ ರೆಡಿ ಇಟ್ಟಿದ್ದೇನೆ. ತಣ್ಣಗಾದ ನಂತರ ಜಾರಿಗೆ ಹಾಕ್ಕೊಳ್ಬೇಕಲ್ಲ? ಹಾಕು. ಓಕೆ, ಇದನ್ನು ಈಗ ಮಿಕ್ಸ್ ಮಾಡಬೇಕಾ? ನೀರು ಹಾಕಬೇಕಾ ಅದಕ್ಕೆ? ಬೇಡ, ಈಗ ಹಾಗೆ ಬೇಡ. ಮಾಡೋಣ? ಮತ್ತೆ ಸ್ವಲ್ಪ ಮತ್ತೆ ಬೇಕಿದ್ರೆ ನೀರು ಹಾಕಿ. ಓಕೆ, ಮಸಾಲೆಗೆ ಬೇಕಿದ್ರೆ ಹಾಕೋದಲ್ಲ?
ನೋಡಿ ನೀರು ಹಾಕದೆ ಅಷ್ಟು ನೀರು ಚೆನ್ನಾಗಿ ಹಾಕಿದ್ರೆ ಆಗಿದೆಲ್ಲ. ಚೆನ್ನಾಗಿದೆ. ಓಕೆ ಈಗ ಹಾಂ ನೆಕ್ಸ್ಟ್ ಅದೇ ಬಾಣಲೆ ತಗೊಳ್ತೀರಲ್ಲ? ತಗೊಳ್ತೇನೆ. ಸ್ವಲ್ಪ ತುಪ್ಪ ಬೇಕೀಗ. ತುಪ್ಪ ಬೇಕಾ? ಹಾಂ, ತುಪ್ಪ ಅಂತ ಬಂದಾಗ KCಯವರ ಘೀ ತುಪ್ಪ ಹಾಕ್ತಿದ್ವಿ. 1 ಸ್ಪೂನಾ? ಹಾಂ ಹಾಕಿ ಆಗುತ್ತಾ? ಸಾಕು, ಸಾಕು. ಸ್ವಲ್ಪ ಗರಂ ಮಸಾಲೆ ಹಾಕ್ತೇನೆ. ಈಗ ಸ್ವಲ್ಪ ಹಾಕ್ತೇನೆ, ಓಕೆ ಮತ್ತೆ ಪುನಃ ಹಾಕ್ಲಿಕ್ಕೆ ಉಂಟು. ಓಕೆ ಜಸ್ಟ್ ಪರಿಮಳಕ್ಕೆ ತುಪ್ಪದಲ್ಲಿ ಫ್ರೈ ಆಗಿ. ಓಕೆ ಈಗ ರುಬ್ಬಿರುವಂಥ ಮಸಾಲೆಯನ್ನು ಮಸಾಲೆ ಹಾಕ್ತಾ ಇದ್ದೇನೆ. ಓಕೆ ಸ್ಟವ್ ಲೋ ಫ್ಲೇಮಲ್ಲಿ ಉಂಟು ಇರಲ್ಲ? ಇರಲಿ. ಓಕೆ ನೀರು ಬೇಕು ಸ್ವಲ್ಪ. ನೀರು ಬೇಕು. ಆಯ್ತಲ್ಲ? ಹಾಂ ಹಾಕಿ. ಈ ಥರ ಮಸಾಲೆ ರೆಡಿ ಮಾಡುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತಲ್ಲ, ಇಲ್ಲಾಂದರೆ ಬೇಗ ಅಡಿ ಹಿಡಿತೆ ಅಲ್ಲ? ಹೌದು. ಅಂದರೆ ಇದು ಮಸಾಲೆ ಗಟ್ಟಿ ದಪ್ಪ ಇರ್ತದಲ್ಲ. ಹೌದು. ನಿಮಗೆ ಬೇಕಿದ್ರೆ ನೀರು ಮಾಡ್ಕೊಳ್ಬಹುದು, ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ನಾನು ಉಪ್ಪು ಹಾಕ್ತೇನೆ ರುಚಿಗೆ. ಓಕೆ ಬೇಕಾದಷ್ಟು ನೋಡ್ಕೊಂಡು ಹಾಕಿ. ಓಕೆ ಆಲ್ಮೋಸ್ಟ್ ಮಸಾಲೆ ರೆಡಿ ಬಂತು. ಆಗ್ತಂತು. ಈಗ ನಾನು ಪನ್ನೀರ್ ಓಕೆ ಆಗ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಹಾಕಿದ್ರು. ಓಕೆ ಪನ್ನೀರ್ ಸ್ವಲ್ಪ ಜಾಸ್ತಿ ಫ್ರೈ ಆದಷ್ಟು ಫ್ರೈ. ಒಳ್ಳೆಯದಲ್ಲ? ಪನ್ನೀರ್ಗೆ ಹಾಗೆ ಏನು ನಮ್ಮದು ಮಸಾಲೆ ಎಲ್ಲ ಏನು ನಾನವರ ಮಸಾಲೆ ಎಲ್ಲ ಹಿಡ್ದು ಹಾಕೋಣ, ಅದು ಟೇಸ್ಟ್ ಇನ್ನೂ ಗಮ್ಮತ್ತು ಹೋಗೋದಲ್ಲ. ಇದು ಚಪಾತಿಗೆಲ್ಲ ಹೇಳಿ ಮಾಡಿಸಿದ್ದಲ್ಲ? ರೋಟಿಗೆ ಚಪಾತಿಗೆ ಓಕೆ ಆಗ್ತಾ ಬಂತು. ಓಕೆ ಈಗ ಬೆಣ್ಣೆ ಹಾಕ್ತೇನೆ. ಈಗ ಓಕೆ ಬೆಣ್ಣೆ ಹಾಕಿದಾಗ ಇದನ್ನು 1 ಸ್ಪೂನ್ನಷ್ಟು ಬೆಣ್ಣೆ ಹಾಕಿದ್ರು. ಬೆಣ್ಣೆ ಈ ಥರ ಪನ್ನೀರ್ ಇದು ಮಾಡಿದ್ರೆ ಬೆಣ್ಣೆ ಹಾಕಲೇಬೇಕಲ್ಲ? ಟೇಸ್ಟ್ ಆಗ್ತದೆ. ನಿಮಗೆ ಗರಂ ಮಸಾಲೆ ಆಗ ಸ್ವಲ್ಪ ಹಾಕಿದ್ದು. ಖಾರ ಬೇಕಾದವರು, ಸ್ವಲ್ಪ ಜಾಸ್ತಿ ಖಾರ ತಿನ್ನುವವರು ಹಾಕ್ಬೋದು. ಆ್ಯಕ್ಚುಲಿ ಇದು ಪನ್ನೀರ್ ಬಟರ್ ಮಸಾಲ ಅಂದರೆ ಸ್ವಲ್ಪ ಸಿಹಿ ಜಾಸ್ತಿ ಇರ್ತದೆ ಆ್ಯಕ್ಚುಲಿ. ಕೆಲವರಿಗೆ ಖಾರ ತಿನ್ನೋರು ಜಾಸ್ತಿ ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಯಿತು. ಹಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪಲ್ಲ? ಓಕೆ ನಾವು ನಾರ್ಮಲ್ ಆಪ್ಷನ್ ಅಲ್ಲ, ಬೇಕಿದ್ರೆ ಹೌದು. ನಿಮಗೆ ಹಾಕಿದರೆ ಟೇಸ್ಟ್ ಒಳ್ಳೆ ಬರ್ತದೆ. ಅಂದರೆ ಆಲ್ರೆಡಿ ಹಾಕಿದ ಕಾರಣ ಬೇಕು ಅಂತಿರಲ್ಲ, ಹಾಕಿದರೆ ನಿಮ್ಗೆ ಒಂದು ಸ್ವಲ್ಪ ವೆರೈಟಿ, ಸ್ವಲ್ಪ ಡಿಫ್ರೆಂಟ್ ಬರ್ತದೆ. ಚೆನ್ನಾಗಿರುತ್ತೆ. ರೆಡಿಯಾ? ಯಾ ಓಕೆ ಆಫ್ ಮಾಡೋಲ್ಲ ಹಾಗಾದರೆ? ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ ಈಗ ಸರ್ವ್ ಮಾಡೋದಲ್ಲ? ಓಕೆ ಪನ್ನೀರ್ ಬಟರ್ ಮಸಾಲ ರೆಡಿ ಅಲ್ಲ? ಗಾವ ಉಂಟು. ನೀವು ಏನು ಬಾಣಲೆಯಿಂದ ಫುಲ್ಲು ಪ್ಲೇಟಿಗೆ ಹಾಕಿ ಗಮ್ಮತ್ತು ತಿನ್ನಿಂದ ಕೊಟ್ಟಿದ್ದೀರ. ಇದರ ಜೊತೆ ಎಲ್ಲ ಚಪಾತಿ, ನೀರು ದೋಸೆ ಅದೆಲ್ಲ ಇದ್ದರೆ ತಿನ್ಬೋದಲ್ಲ? ನೀರು ದೋಸೆ ಆಗ್ತದೆ. ಓಕೆ ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ ರಮೇಶ್ ಅವರು ಸಾಕಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ರೆಡಿ ಮಾಡಿಕೊಟ್ಟಿದ್ದಾರೆ. ಫುಲ್ ಒಂದು ಪ್ಲೇಟ್ ಹಾಕಿ ಕೊಟ್ಟಿದ್ದಾರೆ. ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ಓಕೆ. ಪನ್ನೀರ್ ಬಟರ್ ಮಸಾಲ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಮೆಣಸಿನ ಪುಡಿ, ಉಪ್ಪು ಹಾಕಿ ಹುರಿದು ಪನ್ನೀರ್ ತುಂಡುಗಳನ್ನು ಕಾಯಿಸಿಕೊಳ್ಳಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ ಸಿಡಿಸಿ ಬೆಳ್ಳುಳ್ಳಿ, ಶುಂಠಿ, 2 ಒಣಮೆಣಸು, ಈರುಳ್ಳಿ, ಟೊಮ್ಯಾಟೊ ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಗರಂ ಮಸಾಲ ಪುಡಿ, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಹುರಿದಿಟ್ಟ ಪನ್ನೀರ್, ಬೆಣ್ಣೆ, ಗರಂ ಮಸಾಲ ಪುಡಿ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಪನ್ನೀರ್ ಬಟರ್ ಮಸಾಲ
ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಇನ್ನೂ ಟೇಸ್ಟ್ ಮಾಡಲಿಕ್ಕೆ ಬಾಕಿ ಅಲ್ಲ. ಯಾವ ನೋಡುವ ಟೇಸ್ಟ್ ಫಸ್ಟಿಗೆ? ಸ್ವೀಟ್ ನೋಡಿ, ಆಮೇಲೆ ಖಾರ ನೋಡಿ. ಓಕೆ, ಇದನ್ನು ಹೀಗೆ ಕೈಯಲ್ಲೇ ತಿನ್ಬೋದಲ್ಲ? ಸ್ಪೂನ್ ಏನು ಬೇಕು ಅಂತಿಲ್ಲ. ಎಷ್ಟು ಸ್ಮೂತ್ ಆಗಿದೆ ನೋಡಿ, ತಗೊಳ್ಳಿ ನೀವು ಕೂಡ. ಇದು ಸಾಗದುಂಟು, ಹಾಗೆ ತಿನ್ಬೋದು, ಇದಕ್ಕೆ ಏನು ಬೇಕು ಅಂತಿಲ್ಲಲ್ಲ. ಅದೇ ನೀವು ಬೇಕಿದ್ರೆ ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು ಅಂತ. ಇಲ್ಲಾದರೂ ಚಾ ಜೊತೆ ಹೀಗೆ ಇದ್ದರೆ ಫುಲ್ಲು ಖಾಲಿ ಮಾಡ್ಬೋದಲ್ಲ. ಸಾಕಾಗಿ ಉಂಟು. ಅಂದರೆ ಟೇಸ್ಟ್ ಕೂಡ ಡಿಫ್ರೆಂಟ್. ನಾರ್ಮಲ್ ನಾವು ಹಲಸಿನ ಹಣ್ಣಲ್ಲಿ ಮಾಡೋದಕ್ಕಿಂತ ಟೇಸ್ಟ್ ಚೆನ್ನಾಗಿ ಬರ್ತಾ ಉಂಟು. ಓಕೆ, ಈಗ ಪನ್ನೀರ್ ಬಟನ್ ಮಸಾಲ ಅಲ್ಲ, ತಗೊಳ್ಳಿ ನೀವು ಕೂಡ. ಅಡುಗೆ ಮಾಡಿದವರು ಲಾಸ್ಟ್ ಟೇಸ್ಟ್ ನೋಡುದಾ? ಓಕೆ, ನೀವು ಹೇಳಿ ಆಮೇಲೆ ನಾವು ಹೇಳಿ. ಆಹಾ, ಇದಂತೂ ಸಾಕಾಗುಂಟು. ಏನು ಬೆಣ್ಣೆ ಮೇಲ್ಗಡೆ ಹಾಕಿದ್ರಲ್ಲ, ಅದು ಟೇಸ್ಟ್ ಇನ್ನೂ ಗಮ್ಮತ್ತು ಬರ್ತಾ ಉಂಟು. ಇದಂತೂ ಚಪಾತಿಗೆಲ್ಲ ಹೇಳಿ ಮಾಡಿಸಿದ್ವಿ, ಗಮ್ಮತ್ತಾಗಿ ಇಟ್ಕೊಂಡು. ಇದು ನಾರ್ಮಲ್ ಆಗಿ ನಾವು ಪನ್ನೀರ್ದು ಏನು ಬೇರೆ ಅಡುಗೆ ಮಾಡೋದಕ್ಕಿಂತ ಈ ಥರ ಸ್ಪೆಷಲ್ ಆಗಿ ಡಿಶ್ ಮಾಡಿದರೆ ಚೆನ್ನಾಗಿರುತ್ತಲ್ಲ. ಟೇಸ್ಟ್ ಕೂಡ ಒಳ್ಳೆಯದಾಯಿತು. ಎರಡು ಅಡುಗೆ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮ್ಯಾಮ್, ಹೇಗೆ ಅನ್ನಿಸ್ತು ಫಸ್ಟ್ ಟೈಮು ನಮ್ಮ ಸೌರುಚಿ ಅಡುಗೆ ಮಾಡಿದರೆ ಹೇಗೆ ಅನ್ನಿಸ್ತದೆ? ನಾನು ಬರುವಾಗಲೇ ಯೋಚನೆ ಮಾಡಿದ್ದೆ ಇದು ಆಗ್ತದಾ ಇಲ್ವಾ ಅಂದ್ರೆ. ಸಿಂಗಿಂಗ್ ಎಲ್ಲ ಓಕೆ, ಈಗ ನಾರ್ಮಲ್ ಹೋಗಿ ಸೀದಾ ಹೋಗಿ ಹಾಡುದು, ಡ್ಯಾನ್ಸಸ್ ಅಷ್ಟೇ, ನಾವು ಕಲ್ತು ಹೋಗಿ ಹಾಡುದು. ಇದು ಹಾಗಲ್ಲ, ಮನೇಲಿ ನಾವೇನೋ ಒಂಥರ ಅಡಿಗೆ ಮಾಡ್ತಾ ಇರ್ತೇವೆ ನಮ್ಮ ಪಾಡಿಗೆ. ನಮ್ಗೆ ಯಾರು ಏನೋ ಅಂತ ಹಸ್ಬೆಂಡಿಗೆ ಒಟ್ಟು ಅಡಿಗೆ ಮಾಡಿ ಅಂದ್ರೆ ಆಗಲ್ಲ, ನಮ್ದೇ ಐಟಮ್ ನಮ್ಗೆ ಗೊತ್ತಿರ್ತದೆ ಅಡಿಗೆದ್ದು. ಅವ್ರು ಬೈದ್ರು ಕೂಡ ನೀವು ಅಲ್ಲಿ ಹೇಳ್ಬೋದು, ಅಡಿಗೆ ಉಪ್ಪು ಹಾಕೊಳ್ಳಿ ಹಾಕೊಳ್ಳಿ ಹೇಳ್ಬೋದು. ಆದ್ರೆ ಇಲ್ಲಿ ಆಗಿಲ್ಲ ಅಂತ ಅಲ್ಲ. ಈಗ ನೀವು ಹೇಗೆ ಮನೇಲಿ ಮಾಡಿದ್ರೆ ಅದೇ ಥರ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ಥರದ ಸ್ಪೆಷಲ್ ಅಡುಗೆ ಇನ್ನೂ ಕೂಡ ಜಾಸ್ತಿ ಹೇಳಿಕೊಡಿ ಅಂತ. ಒಟ್ಟಿಗೆ ನಿಮ್ಮ ಏನು ಸಿಂಗಿಂಗ್ ಆ ಕೆರಿಯರ್ ಕೂಡ ಒಳ್ಳೆ ರೀತಿಯಲ್ಲಿ ಹೋಗಲಿ ಅಂತ ಹೇಳ್ತಾ, ನಮ್ಮ ಈ ಒಂದು ಅಡುಗೆ ಕಾರ್ಯಕ್ರಮಕ್ಕೆ ಬಂದು 2 ವಿಷಯ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್, ನಾನಾ ಮಸಾಲ ಇವರ ಕಡೆಯಿಂದ ಒಂದು ಸ್ಪೆಷಲ್ ಆದಂತಹ ಗಿಫ್ಟ್. ಮನೇಲಿ ಹೋಗಿ ಸ್ಪೆಷಲ್ ಆಗಿ ಅಡುಗೆ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ರಮೇಶ್ ಅವರು ಸಾಕಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ಮತ್ತು ಇನ್ನೊಂದು ಹಲಸಿನ ಹಣ್ಣಿನ ರವಾ ಇಡ್ಲಿ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.